ನಮಸ್ತೆ ಎಲ್ರಿಗೂ. ನೀವೇನಾದರೂ ತಲೆ ಕೂದಲು ಬೆಳ್ಳಗಾಗಿದೆ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಆಗಿ ಹೇರ್ ಡೈ ಇರ್ಬೋದು, ಮದಿರಂಗಿ ಇರ್ಬೋದು ಅಥವಾ ಇಂಡಿಗೋ ಪೌಡರ್ ಅನ್ನು ಉಪಯೋಗ ಮಾಡ್ತಾ ಇದ್ರೆ ನಿಮ್ಮ ತಲೆ ಕೂದಲು ಸಿಕ್ಕಾಪಟ್ಟೆ ರಫ್ ಆದಾಗ ಅನ್ಸುತ್ತೆ, ಒರಟಾದಾಗ ಅನ್ಸುತ್ತೆ, ಶೈನಿಂಗ್ ಇಲ್ಲ, ಸ್ಮೂತ್ನೆಸ್ ಇಲ್ಲ, ತಲೆ ಕೂದಲು ಹೆಲ್ದಿ ಆಗಿಲ್ಲ ಅಂತ ಅನ್ಸುತ್ತೆ. ಅಂಥ ಟೈಮಲ್ಲಿ ಏನು ಮಾಡೋದು? ಏನಾದರೂ ಉಪಾಯ ಇದೆಯಾ? ತಲೆ ಕೂದಲನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಬೋದಾ? ಹೇರ್ ಡೈ ಹಾಕ್ತಾ ಇದ್ರೂ ಕೂಡ ಖಂಡಿತವಾಗ್ಲೂ ಮಾಡ್ಬೋದು. ಅದಕ್ಕೆ ನಾವು ಸರ್ಕಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ಕೆಲವು ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ನೀವು ಹೇರ್ ಮಾಸ್ಕನ್ನು ವಾರಕ್ಕೊಂದೆರಡು ಸರಿ ಉಪಯೋಗ ಮಾಡ್ತಾ ಇದ್ದರೆ ನೀವು ಹೇರ್ ಡೈ ಹಾಕಿ ಏನು ಬೇಕಾದರೂ ಮಾಡಿ ನಿಮ್ಮ ತಲೆ ಕೂದಲು ತುಂಬ ಹೆಲ್ದಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಸಿಲ್ಕಿ ಆಗಿರುತ್ತೆ ಮತ್ತು ಜೀವಕಳೆ ಇರುತ್ತೆ. ಉದ್ರೋದು ಕೂಡ ಕಡಿಮೆ ಆಗುತ್ತೆ. ಯಾಕಂತಂದರೆ ಎಲ್ಲದನ್ನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಮಾಡುವಂಥದ್ದು. ಇದು ನಿಮ್ಮ ತಲೆ ಕೂದಲಿನ ಪೋಷಣೆಗಿರ್ಬೋದು, ಗ್ರೋತಿಗಿರ್ಬೋದು ಕೂಡ ತುಂಬ ಸಹಾಯ ಮಾಡುತ್ತೆ. ಹಾಗಾದರೆ ಯಾವುದದು ಮನೆಮದ್ದು? ಈ ಮನೆಮದ್ದಿನ ಜೊತೆ ನಿಮಗೆ ಕೆಲವೊಂದು ರೆಡಿಮೇಡ್ ಕಂಡೀಷ್ನರ್ ಬಗ್ಗೆ ಕೂಡ ಹೇಳ್ತಾ ಇದ್ದೇನೆ. ಅದನ್ನೂ ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಆದರೆ ನೀವು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಬೇಕು. ಅರ್ಧರ್ಧ ನೋಡಿದರೆ ನಿಮಗೆ ಅರ್ಧರ್ಧ ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ. ತಾಳ್ಮೆ ಇದ್ದರೆ ಅಷ್ಟೇ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾನು ಈ ಚಾನೆಲ್ನಲ್ಲಿ ಸ್ಕಿನ್ ಕೇರ್, ಬ್ಯೂಟಿ ಕೇರ್ ಅಥವಾ ಹೇರ್ ಕೇರ್ ರಿಲೇಟೆಡ್ ತುಂಬ ಉಪಯುಕ್ತ ಮಾಹಿತಿಗಳನ್ನು ತುಂಬಾ ರಿಸರ್ಚ್ ಮಾಡಿ ಹಾಕ್ತಾ ಇರ್ತೇನೆ. ಪ್ರಾಡಕ್ಟ್ಗಳನ್ನು ರೆಕಮೆಂಡ್ ಮಾಡ್ತಾ ಇರ್ತೇನೆ. ನಿಮಗೂ ಅಂಥ ಉಪಯುಕ್ತ ಮಾಹಿತಿಗಳು ಗೊತ್ತಾಗಬೇಕು ಅಂತಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫಸ್ಟ್ ನಾನು ಜಾಸ್ತಿ ತಲೆದಿನಲ್ಲ, ಸಿಂಪಲಾಗಿ ನಿಮಗೆ ಹೇಳಿಬಿಡ್ತೇನೆ. ಯೂಶ್ವಲ್ ಆಗಿ ನಾವು ಹೇರ್ ಡೈ ಹಾಕಿದಾಗ ಅಥವಾ ಹೆನ್ನ ಅಥವಾ ಇಂಡಿಗೋ ಪೌಡರ್ ಹಾಕಿದಾಗ ಕೆಲವೊಂದು ಸರಿ ಏನಾಗುತ್ತೆ, ನ್ಯಾಚುರಲ್ ಆಯಿಲ್ ಇರುತ್ತಲ್ವ ನಮ್ಮ ತಲೆಯಲ್ಲಿ, ಅದು ಡ್ರೈ ಆಗುತ್ತೆ. ಆ ಥರ ಅದಕ್ಕೆ ಏನಾಗುತ್ತೆ, ತಲೆ ಕೂದಲು ರಫ್ ಆಗುತ್ತೆ ಅಥವಾ ವೀಕ್ ಆದಾಗ ಅನ್ಸುತ್ತೆ. ಅದರಲ್ಲೂ ಎಸ್ಪೆಷಲಿ ನೀವೇನಾದರೂ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡ್ತಾ ಇದ್ದರೆ ಕಾಲಕ್ರಮೇಣ ಇದೆಯಲ್ವಾ, ಅಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾರಲ್ವ, ನಿಮ್ಮ ತಲೆ ಕೂದಲಂತೂ ಹಾಳಾಗಿ ಹೋಗುತ್ತೆ. ಅದು ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ಯಾಕಂತಂದ್ರೆ ಅದು ಕೆಮಿಕಲಿಂದ ಮಾಡಿರ್ತಾರೆ. ಅದಷ್ಟು ನಮ್ಮ ತಲೆ ಕೂದಲಿಗೆ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ನಾನು ನನ್ನ ಪ್ರತಿ ವಿಡಿಯೋದಲ್ಲಿ ಹೇರ್ ಕೇರ್ ಬಗ್ಗೆ ಮಾಡಿದಾಗ ಬಿಳಿ ಕೂದಲಿಗೆ ಕಲರ್ ಹೇಗೆ ಮಾಡಬೇಕು ಅಂತ ಅಂದಾಗ ನಾನು ತುಂಬ ಒಳ್ಳೊಳ್ಳೆಯ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನು ಆಗಾಗ ರೆಕಮೆಂಡ್ ಮಾಡ್ತಾನೆ ಇರ್ತೇನೆ. ನನ್ನ ಚಾನೆಲಲ್ಲಿ ಹೋಗಿ ನೋಡಿದರೆ ನಿಮಗೆ ಒಳ್ಳೊಳ್ಳೆಯ ವಿಡಿಯೋಗಳು ಸಿಗುತ್ತೆ ಹೇರ್ ಡೈ ಬಗ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನ ಮಾತಾಡೋದು ಬೇಡ. ಈ ತಲೆ ಕೂದಲು ಹೇರ್ ಡೈ ಹಾಕಿ ಹಾಳಾದಾಗ ನಾವು ಏನು ಮಾಡ್ಬೋದು ಸಿಂಪಲಾಗಿ ಮನೆಯಲ್ಲಿ ಅಂತಂದರೆ ಒಂದು 5 ಮನೆಮದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಇದು ನನ್ನ ಮೋಸ್ಟ್ ಫೇವ್ರೇಟ್. ಇದನ್ನ ಮಾಡೋದಕ್ಕೆ ಏನೂ ಕಷ್ಟ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಪ್ಯೂರ್ ಆಗಿರುವಂಥ ತೆಂಗಿನೆಣ್ಣೆ. ಎಲ್ಲರ ಮನೆಯಲ್ಲಿರುತ್ತೆ. ನಿಮಗೆ ಒಳ್ಳೆ ತೆಂಗಿನೆಣ್ಣೆದು ಲಿಂಕ್ ಬೇಕು ಅಂತಂದ್ರೂ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳೋ ಪ್ರಾಡಕ್ಟ್ಗಳನ್ನೆಲ್ಲದನ್ನು ಟ್ಯಾಗ್ ಮಾಡಿರ್ತೀನಿ. ಒಳ್ಳೆಯ ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿರ್ತೀನಿ. ಸುಮ್ಮನೆ ಯಾವುದು ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಲ್ಲ, ರಿಸರ್ಚ್ ಮಾಡಿ ಒಳ್ಳೆಯದು ಅಂತ ಅನಿಸಿದರೆ ಮಾತ್ರ ನಾನು ಟ್ಯಾಗ್ ಮಾಡಿರ್ತೇನೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಸೊ ಸ್ವಲ್ಪ ತೆಂಗಿನೆಣ್ಣೆನ ಲೈಟಾಗಿ ಉಗುರು ಬಿಸಿ ಮಾಡಿಕೊಂಡು, ಅಂದರೆ ಹೇರ್ ಡೈ ಹಾಕಿ ನೀವು ರೆಗ್ಯುಲರ್ ಆಗಿ ಸ್ನಾನ ಮಾಡ್ತೀರಲ್ವ, ಹೇರ್ ಡೈ ಹಾಕಿದ ನಂತರ ಒಂದು 24 hours 48 hours ಕೆಲವುದು ನಾವು ಶಾಂಪೂ ಹಾಕಿ ಅಥವಾ ಕಂಡೀಷ್ನರ್ ಹಾಕಿ ಸ್ನಾನ ಮಾಡಬಾರ್ದು ಅಂತ ಇರುತ್ತೆ. ಈವನ್ ಹೆನ್ನ ಅಥವಾ ಇಂಡಿಗೋ ಪೇಸ್ಟ್ ಪೌಡರ್ದು ಹಾಕಿ ಮಾಡಿದರೂ ಕೂಡ ಅಷ್ಟೇ, 1 ದಿನ 2 ದಿನ ನಾವು ತಲೆ ಸ್ನಾನ ಮಾಡುವಾಗ ಸೋಪ್ ಅಥವಾ ಶಾಂಪೂ ಬಳಸಬಾರ್ದು ಅಂತ ಇರುತ್ತೆ. ಅದಾದ ನಂತರ ನೀವು ರೆಗ್ಯುಲರ್ ಆಗಿ ಸ್ನಾನ ಮಾಡ್ತೀರಲ್ವ, ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ತೆಂಗಿನೆಣ್ಣೆಯನ್ನು ಸ್ವಲ್ಪ ಕಾಯಿಸಿಬಿಟ್ಟು ಲೈಟಾಗಿ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡುವಂಥದ್ದು ಅರ್ಧ ಗಂಟೆ ಬಿಟ್ಟು. ಇದು ನಿಮ್ಮ ತಲೆ ಕೂದಲು ಸಾಫ್ಟಾಗಿ, ಸಿಲ್ಕಿಯಾಗಿ, ಸ್ಮೂತಾಗಿ ಥರ ಮಾಡುತ್ತೆ. ಒಳ್ಳೆ ಕಂಡೀಷ್ನರ್ ಥರ ಇದು ವರ್ಕ್ ಮಾಡುತ್ತೆ. ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು. ಇದು ನಂದು ತುಂಬ ಫೇವ್ರೇಟ್. ಎರಡನೇದು, ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟನ್ನು ಕೊಡ್ಬೋದು. ನಾನು ಆ್ಯಕ್ಚುಲಾಗಿ ಇದಕ್ಕೆ ಇನ್ನೂ 1-2 ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಿ ಹಚ್ಕೊಳ್ತೇನೆ. ಅದು ಏನು ಅಂತಂದರೆ ಸ್ವಲ್ಪ ತೆಂಗಿನೆಣ್ಣೆ, ಸ್ವಲ್ಪ ಹರಳೆಣ್ಣೆ ಮತ್ತು ಆಲಿವ್ ಆಯಿಲ್. ಇದು ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಬಿಸಿ ಮಾಡ್ತೇನೆ. ಅದಕ್ಕೊಂದು ಸ್ವಲ್ಪ ನಾನು ಅಲೋವೆರಾ ರಸ ಬರುತ್ತಲ್ಲೋ, ಜೆಲ್ ಬರುತ್ತಲ್ಲೋ, ಪ್ಲ್ಯಾಂಟಿಂದ ತೆಗೆದಿದ್ದು ಕೂಡ ಕೆಲವೊಂದು ಸರಿ ಸೇರಿಸ್ತೇನೆ. ನಾನು ರೆಡಿ ಮಾಡಿರುವಂಥ ಆಯಿಲ್ ಇದೆ. ನನ್ನ ಚಾನೆಲಲ್ಲಿ ಆ ಆಯಿಲನ್ನು ಮಾಡೋ ವಿಧಾನಗಳು ಕೂಡ ಇದೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ರೆಡಿ ಮಾಡಿ ಇಟ್ಟಿರ್ತೇನೆ. ಅದನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಚಿ ಕ್ಲೀನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ, ಅದಾದ ನಂತರ ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡುವಂಥದ್ದು. ಇದು ಫಸ್ಟ್ ಏನು ಅಂತಂದರೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಸಹಕಾರಿ. ತಲೆ ಕೂದಲು ಸಾಫ್ಟ್, ಸ್ಮೂತ್, ಶೈನಿ ಆಗೋ ಥರ ಮಾಡುತ್ತೆ. ಮೂರನೇದು ಹೇಳ್ತೀನಿ. ಇದನ್ನ ಮಾಡೋದಕ್ಕೆ ಬೇಕಾಗಿರೋದು ಅಲೋವೆರಾ ಜೆಲ್. ಅಂದರೆ ಅಲೋವೆರಾ ಜೆಲ್ ಸ್ವಲ್ಪ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ದು ಲಿಂಕ್ ಬೇಕಿದೆ, ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಸ್ವಲ್ಪ ಅಲೋವೆರಾ ಜೆಲ್ ತೊಗೊಳ್ಳಿ, ಅದಕ್ಕೆ ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಮಾಸ್ಕ್ ಥರ ರೆಡಿ ಮಾಡ್ಕೊಂಡು ತಲೆ ಕೂದಲಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಇದು ಕೂಡ ಅತ್ಯುತ್ತಮ ಕಂಡೀಷ್ನರ್ ಥರ ನಿಮ್ಮ ತಲೆ ಕೂದಲಿಗೆ ಸಹಾಯ ಮಾಡುತ್ತೆ. ಅಲೋವೆರಾ ಜೆಲ್ ಕೂಡ ಅಷ್ಟೇ, ಕೊಕೊನಟ್ ಆಯಿಲ್ ಕೂಡ ಅಷ್ಟೇ. ಹೇರ್ ಗ್ರೋತಿಗೆ, ಶೈನ್ ಆಗೋದಕ್ಕೆ, ಸ್ಟ್ರಾಂಗ್ ಆಗೋದಕ್ಕೆ, ರೂಟ್ ಸ್ಟ್ರೆಂಥನ್ ಮಾಡೋದಕ್ಕೆ, ತಲೆ ಕೂದಲು ಸಾಫ್ಟ್ ಸಿಲ್ಕಿ ಆಗೋದಕ್ಕೆ ಸಹಕಾರಿ. ಇದರಿಂದ ಹೇರ್ ಡೈ ಹಾಕಿ ನಿಮ್ಮ ತಲೆ ಕೂದಲು ಹಾಳಾಗ್ತಾ ಇದೆ ಅಂತಂದರೆ ಆ ಟೆನ್ಷನಿಂದ ಕೂಡ ನೀವು ಪರಿಹಾರ ಪಡ್ಕೋಬೋದು. ಅದಾದ ನಂತರ ಇನ್ನೊಂದು ಅದ್ಭುತವಾಗಿರುವಂಥದ್ದು ಏನು ಅಂತಂದರೆ ಬಾಳೆಹಣ್ಣಿನ ಪೇಸ್ಟ್, ಜೇನುತುಪ್ಪ ಮತ್ತು ಕೊಕೊನಟ್ ಆಯಿಲ್.
ಬಾಳೆಹಣ್ಣಿನ ತುಂಬ ಹಣ್ಣಾಗಿರುವ ಒಂದು ಬಾಳೆಹಣ್ಣಿನ ಪೇಸ್ಟ್, ಅದಕ್ಕೆ 1-2 ಚಮಚ ತೆಂಗಿನೆಣ್ಣೆ, ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕಿ ಮಿಕ್ಸ್ ಮಾಡಿ ಮಾಸ್ಕ್ ಥರ ಮಾಡಿ ತಲೆ ಕೂದಲಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ. ಇದು ಕೂಡ ಒಳ್ಳೆಯ ಹೇರ್ ಮಾಸ್ಕ್, ಒಳ್ಳೆಯ ಕಂಡೀಷ್ನಿಂಗ್ ಕೊಡುತ್ತೆ ನಿಮ್ಮ ತಲೆ ಕೂದಲಿಗೆ. ಸೂಪರ್, ತುಂಬ ಒಳ್ಳೆಯದು. ಒಂದೊಂದು ಸರಿ ನಾನು ಟ್ರೈ ಮಾಡ್ತೇನೆ. ನಿಮಗೆ ಒಂದು ಸರಿ ಇದನ್ನ ಅಪ್ಲೈ ಮಾಡಿ ಹಾಗೆ ತಲೆ ಸ್ನಾನ ಮಾಡಿ ತಲೆ ಕೂದಲು ಮುಟ್ಟಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಇನ್ನೊಂದು ಏನು ಅಂತಂದರೆ ತುಂಬ ನ್ಯಾಚುರಲ್ ಆಗಿರುವಂಥದ್ದು. ಬಟ್ ಏನು ಅಂತಂದರೆ ಅಲೋವೆರಾ ಜೆಲ್ ತೆಂಗಿನೆಣ್ಣೆ ನೀವು ಉಪಯೋಗ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಒಳ್ಳೆ ಕ್ವಾಲಿಟಿದನ್ನು ಬಳಸಿ. ಅದನ್ನ ನಾನು ಪದೇ ಪದೇ ಹೇಳ್ತೇನೆ, ಪ್ಯೂರ್ ಆಗಿರೋದನ್ನು ಬಳಸಿ. ಇದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಮೊಸರು ಮತ್ತು ಅಲೋವೆರಾ ಜೆಲ್ಲನ್ನು ಕೂಡ ಮಿಕ್ಸ್ ಮಾಡಿ ಹಚ್ಬೋದು. ಇದನ್ನು ಕೂಡ ಅದೇ ಥರ ಮಾಡುವಂಥದ್ದು. ಇನ್ನೊಂದು ಏನು ಅಂತಂದರೆ ಅಗಸೆ ಬೀಜದ ಜೆಲ್ ಬರುತ್ತೆ. ಅದನ್ನ ಜೆಲ್ ಬರುತ್ತೆ ಅಂತಂದರೆ ನಾವೇ ಮಾಡ್ಕೋಬೇಕು. ಅಗಸೆ ಬೀಜನ ಸ್ವಲ್ಪ ತೊಳ್ಕೊಂಡು ಅದಕ್ಕೊಂದು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸಿದ್ರೆ, ಕುದಿದಾಗ ಅದರದ್ದು ಜೆಲ್ ಥರ ಫಾರ್ಮ್ ಆಗುತ್ತೆ. ಅದನ್ನ ಸ್ವಲ್ಪ ತಣ್ಣಗೆ ಮಾಡಲಿಕ್ಕೆ ಬಿಟ್ಟು ಫಿಲ್ಟರ್ ಮಾಡಿ ಆ ಜೆಲ್ಲನ್ನು ತಲೆ ಕೂದಲಿಗೆ ಹಚ್ಚಿ ಸ್ನಾನ ಮಾಡುವಂಥದ್ದು ಅರ್ಧ ಗಂಟೆ ಬಿಟ್ಟು. ಇದು ದಿ ಬೆಸ್ಟ್. ತುಂಬ ಸಿಲ್ಕಿ ಆಗುತ್ತೆ, ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ತಲೆ ಕೂದಲು ರಫ್ ಆಗಿದ್ರೆ ಅದು ತುಂಬ ಸ್ಮೂತ್ ಆಗುತ್ತೆ, ಹೆಲ್ದಿ ಆಗುತ್ತೆ ತಲೆ ಕೂದಲು. ಸೊ ಎಷ್ಟೊಂದು ಮನೆಮದ್ದುಗಳನ್ನು ಹೇಳಿದೆ ನೋಡಿ. ಸಿಂಪಲಾಗಿ ತೆಂಗಿನೆಣ್ಣೆ ಹಚ್ಕೋಬೋದು. ತೆಂಗಿನೆಣ್ಣೆ, ಹರಳೆಣ್ಣೆ, ಆಲಿವ್ ಆಯಿಲ್ ಮತ್ತು ಸ್ವಲ್ಪ ಅಲೋವೆರಾ ಜೆಲ್ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು. ತೆಂಗಿನೆಣ್ಣೆ ಮತ್ತು ಅಲೋವೆರಾ ಜೆಲ್ಲನ್ನು ಹಚ್ಕೋಬೋದು. ಬಾಳೆಹಣ್ಣು, ಜೇನುತುಪ್ಪ, ತೆಂಗಿನೆಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು. ಹಾಗೆಯೇ ಮೊಸರು ಮತ್ತು ಅಲೋವೆರಾ ಜೆಲ್ಲನ್ನು ಹಚ್ಕೋಬೋದು. ಅಗಸೆ ಬೀಜದ ಜೆಲ್ಲನ್ನು ಹಚ್ಕೋಬೋದು. ಎಲ್ಲದು ಯಾವುದೇ ಹಾರ್ಮ್ ಮಾಡದಂಥ ಅತ್ಯದ್ಭುತವಾಗಿರುವಂಥ ನೈಸರ್ಗಿಕವಾಗಿರುವಂಥ ಮನೆಮದ್ದುಗಳು. ತಲೆ ಕೂದಲಿಗೆ ಒಳ್ಳೆ ಅಂತಂದರೆ ಒಳ್ಳೆ ಪೋಷಣೆ ಕೊಡುತ್ತೆ. ಇದರ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ದಾಸವಾಳ ಎಲೆ, ದಾಸವಾಳ ಹೂ ಇದ್ದರೆ ಅದನ್ನೊಂದು ಸ್ವಲ್ಪ ನೀರಿಗೆ ಕುದಿಸ್ಬಿಟ್ಟು ಲೈಟಾಗಿ ಅದನ್ನ ಜೆಲ್ ಮಾಡಿಕೊಂಡು ಅದನ್ನೂ ಕೂಡ ನೀವು ಹಚ್ಕೋಬೋದು. ಹಚ್ಚಿಬಿಟ್ಟು ಯಾವುದನ್ನಾದರೂ ಹಚ್ಚಿ ಅರ್ಧ ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡಿ, ಅಥವಾ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿ. ಈಗ ತಲೆ ಸ್ನಾನ ಮಾಡುವಾಗ ಮೈಲ್ಡ್ ಆಗಿರುವಂಥ ಒಳ್ಳೆಯ ಶಾಂಪನ್ನು ಬಳಸಿ. ಓಕೆ, ಕೆಲವೊಂದು ಶಾಂಪುಗಳು ನಿಮ್ಮ ತಲೆ ಕೂದಲನ್ನು ರಫ್ ಆಗಿ ಮಾಡುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ ತಲೆ ಸ್ನಾನ ಆದ ಕೂಡಲೇ ನೀವು ಒಳ್ಳೆಯ ಕಂಡೀಷ್ನರ್ ಹಾಕೋಬೇಕು. ಒಳ್ಳೆಯ ಕಂಡೀಷ್ನರ್ ಯಾವುದಿದೆ ನಿಮಗೆ ಅಂದರೆ ಒಳ್ಳೆಯ ಬಜೆಟಲ್ಲಿ ಅತ್ಯುತ್ತಮವಾಗಿರುವಂಥ ಒಳ್ಳೆಯ ಫೀಡ್ಬ್ಯಾಕ್ ಇರುವಂಥ ಕಂಡೀಷ್ನರ್ ಬಗ್ಗೆ ನಾನು 1-2 ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ಒಂದನ್ನು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡ್ತೀನಿ. ನಾನು ಇದರ ಬಗ್ಗೆ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ, ಅದು ಯಾವುದು ಅಂತ ಹೇಳ್ತೀನಿ. ಮೊದಲನೇದಾಗಿ ಡವ್ ಅವ್ರದ್ದು ಇದ್ಯಾವುದು, ಡವ್ ಅವ್ರದ್ದು ಡವ್ ಇಂಟೆನ್ಸ್ ರಿಪೇರ್ ಕಂಡೀಷ್ನರ್ ಅಂತ ಇದೆ. ಇದ್ರ ಬಗ್ಗೆ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಇದನ್ನ ನೀವು ಟ್ರೈ ಮಾಡ್ಬೋದು. ಇದನ್ನ ತಲೆಗೆ ನೀವು ಸೋಪ್ ಹಾಕಿ ಶಾಂಪು ಹಾಕಿ ಸ್ನಾನ ಮಾಡ್ತೀರಲ್ವಾ, ಒದ್ದೆ ತಲೆ ಕೂದಲಿಗೆ ಸ್ವಲ್ಪ ಹಾಕಿ ನೀವು 1-2 ನಿಮಿಷ ಮಸಾಜ್ ಮಾಡಿ ತಲೆಗೆ ನೀರನ್ನು ಹಾಕೊಳ್ಳುವಂಥದ್ದು. ಕಂಡೀಷ್ನರ್ ಹಾಕೊಳ್ಳುವಾಗ ನೆನಪಿಡಿ, ಯಾವಾಗಲೂ ನೀವು ತಲೆ ಬುರುಡೆಗೆ ಇಲ್ಲಿ ಹಾಕೋಬಾರ್ದು. ತಲೆ ಕೂದಲು ಲೆಂತ್ ಮತ್ತು ತುದಿ ಇರುತ್ತಲ್ವ, ಅದಕ್ಕೆ ಹಾಕಿ ನೀಟಾಗಿ ನೀವು ಮಸಾಜ್ ಮಾಡಿ ಸ್ನಾನ ಮಾಡುವಂಥದ್ದು. ಅಂದರೆ ಕಂಡೀಷ್ನರ್ ಹಾಕಿ ನೀವು ಹಾಗೆ ನೀರು ಹಾಕಿ ನೀವು ತೊಳ್ಕೊಬೋದು. ಕೆಲವೊಂದು ಕಂಡೀಷ್ನರಿಂಗ್ ಲಿವಿನ್ ಅಂದರೆ ಕಂಡೀಷ್ನರ್ ಅಂತ ಬರುತ್ತೆ. ಅಂದರೆ ನೀವು ಕಂಡೀಷ್ನರ್ ಹಾಕಿ ಮತ್ತೆ ನೀರು ಹಾಕಿ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಬಿಟ್ಟು ತಲೆ ಕೂದಲನ್ನು ಒರೆಸ್ಕೋಬೋದು. ಆದರೆ ಈಗ ನಾನು ಹೇಳ್ತಾ ಇರುವಂಥದ್ದು ಡವ್ ಇಂಟೆನ್ಸ್ ರಿಪೇರ್ ಕಂಡೀಷ್ನರ್, ಅದನ್ನ ನೀವು ಹಚ್ಚಿಬಿಟ್ಟು ತಲೆಗೆ ನೀರು ಹಾಕಿ ತೊಳ್ಕೊಬೇಕಾಗುತ್ತೆ. ಇದರ ಜೊತೆಗೆ ಇನ್ನೊಂದು, ಇದು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ವಿಡಿಯೋ ಇದೆ ನನ್ನ ಚಾನೆಲ್ನಲ್ಲಿ, ಬೇಕಾದ್ರೆ ಚೆಕ್ ಮಾಡಿ. ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಹೈಲೋರಾನಿಕ್ ಅಂಶ ಇರುವಂಥ 72 ಅವರ್ಸ್ ಮಾಯ್ಶ್ಚರೈಸಿಂಗ್ ಕಂಡೀಷ್ನರ್ ಅಂತ ಇದೆ. ಲೋರಿಯಲ್ ಪ್ಯಾರಿಸ್ ಹೈಲೋರಾನಿಕ್ ಅಂಶ ಇರುವಂಥದ್ದು 72 ಅವರ್ಸ್ ಮಾಯ್ಶ್ಚರೈಸಿಂಗ್ ಕಂಡೀಷ್ನರ್ ಅಂತ ಇರುತ್ತೆ. ತಲೆ ಕೂದಲು ಯಾರ್ದು ರಫ್ ಇರುತ್ತೆ, ಡ್ರೈ ಇರುತ್ತೆ, ಅದು ಫ್ರಿಜ್ ಆಗಿರುತ್ತೆ, ಅಂಥವರು ಮಾಯ್ಶ್ಚರೈಸಿಂಗ್ ಅಂಶ ಇರುವಂತಹ ಕಂಡೀಷ್ನರನ್ನು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು. ಇದರದ್ದು ಲಿಂಕ್ ಬೇಕಿದ್ರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ದಿನ ಈ ಥರ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ವಾರಕ್ಕೆ 2 ಸರಿ ತಲೆಸ್ನಾನ ಮಾಡ್ತೀರಂತಂದರೆ ತಲೆಸ್ನಾನ ಮಾಡೋಕ್ಕೆ ಅರ್ಧ ಗಂಟೆ ಮುಂಚೆ ತೆಂಗಿನೆಣ್ಣೆನೋ ಅಲೋವೆರಾ ಜೆಲ್ ಅಥವಾ ತೆಂಗಿನೆಣ್ಣೆ ನಾನು ಏನು ಹೇಳಿದೆ ಅದನ್ನ ಮಾಸ್ಕನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅದಾದ ನಂತರ ಶಾಂಪು ಹಾಕಿ ತಲೆಸ್ನಾನ ಮಾಡಿ. ತಲೆಸ್ನಾನ ಮಾಡಿ ಆದ ನಂತರ ಉದ್ದೆ ಕೂದಲಿಗೆ ಸ್ವಲ್ಪ ಕಂಡೀಷ್ನರ್ ಹಾಕಿ ತಿಕ್ಬಿಟ್ಟು ನೀರನ್ನು ಹಾಕಿ ತೊಳೆದ್ಬಿಟ್ಟು ಒರೆಸ್ಕೊಳ್ಳುವಂಥದ್ದು. ಇದಾದ ನಂತರ ಇನ್ನೊಂದಿದೆ, ಅಂದರೆ ನಿಮಗೆ ಕಂಪ್ಲೀಟಾಗಿ ಹೊರಗಡೆ ಹೋಗುವಾಗ ನ್ಯಾಚುರಲ್ ಈ ಎನ್ವಿರಾನ್ಮೆಂಟ್ ಏನು ಪೊಲ್ಯೂಟೆಡ್ ಆಗಿರ್ತದೆ ಅದೆಲ್ಲದರಿಂದ ನಿಮ್ಮ ತಲೆ ಕೂದಲು ರಕ್ಷಣೆಗೆ ಬೇಕು ಅಂತಂದರೆ, ಡ್ರೈ ಆಗಬಾರ್ದು ಅಂತ ಇದ್ದರೆ ನೀವು ಕೆಲವೊಂದು ಸೆರಮ್ ಬರುತ್ತೆ, ಅದನ್ನ ಉಪಯೋಗ ಮಾಡ್ಬೋದು. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ತಲೆಗೆ ಎಣ್ಣೆ ಹಚ್ಚೋದೆಲ್ಲಿ ಹೊರಗಡೆ ಹೋಗ್ತಾ ಇರಲಿ. ಯಾಕಂತಂದರೆ ಎಣ್ಣೆ ಯಾಕೆ ಹಚ್ತಾ ಇದ್ರು ಅಂತಂದರೆ ತಲೆ ಕೂದಲಿಗೆ ಪ್ರೊಟೆಕ್ಷನ್ ಸಿಗ್ತೈತೆ. ಈಗ ಅದರ ಬದಲು ಸೆರಮನ್ನು ನಾವು ಉಪಯೋಗ ಮಾಡ್ತೀವಿ. ಎಣ್ಣೆ ಹಾಕಿದರೆ ಜಿಡ್ಡಾಗುತ್ತೆ, ಅಂಟಾಗುತ್ತೆ, ಬಾಚಿಕೊಳ್ಳುವಾಗ ಸರಿಯಾಗಿ ಹೇರ್ ಸ್ಟೈಲ್ ಮಾಡುವಾಗ ಸರಿಯಾಗಿ ನಿಲ್ಲಲ್ಲ, ಹೊರಗಡೆ ಎಣ್ಣೆ ಹಾಕೊಂಡು ಹೋಗ್ಲಿಕ್ಕಾಗಲ್ಲ ಅನ್ನೋಂಥದ್ದು 100 ಕಾರಣಗಳಿರುತ್ತೆ. ಅದರ ಬದಲಾಗಿ ಕೆಲವೊಂದು ಹೇರ್ ಸೆರಮನ್ನು ಉಪಯೋಗ ಮಾಡ್ಬೋದು. ಯಾಕಂತಂದರೆ ಯಾವಾಗಲೂ ಅಷ್ಟೇ ನಾವು ಮುಖಕ್ಕೆ ಹೇಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳ್ತೀವಿ, ತಲೆ
ಕೂದಲಿಗೆ ಕೂಡ ತಲೆ ಕೂದಲನ್ನು ರಕ್ಷಣೆ ಮಾಡಬೇಕು ಅಂತಂದ್ರೂ ಕೂಡ ಅದಕ್ಕೆ ಒಂದು ಕೋಟ್ ಅಥವಾ ಒಂದು ಲೇಯರ್ ಪ್ರೊಟೆಕ್ಷನ್ ಬೇಕೇ ಬೇಕಾಗುತ್ತೆ. ಅದಕ್ಕೆ ನಾವು ಈ ಸೆರಮ್ಗಳನ್ನು ಬಳಸ್ಬೋದು. ಮುಂಚಿನವರು ಆಯಿಲ್ ಹಾಕ್ತಾ ಇದ್ರು, ನಮ್ಗೆ ಇವಾಗ ಆಯಿಲ್ ಹಾಕ್ಲಿಕ್ಕಾಗಲ್ಲ. ಆಯಿಲ್ ಹಾಕ್ತೀವಿ ಅಂತಂದರೆ ಅದು ದಿ ಬೆಸ್ಟ್, ಅದರಷ್ಟು ಬೆಸ್ಟ್ ಯಾವುದೂ ಇಲ್ಲ. ಅದರ ಬದಲಾಗಿ ನಿಮಗೆ ಸ್ಟಿಕ್ಕಿನೆಸ್ ಎಲ್ಲ ಕಡಿಮೆ ಇರುವಂಥ ಕೆಲವು ಸೆರಮ್ಗಳು ಬರುತ್ತೆ. ಇದು ಕೂಡ ತಲೆ ಕೂದಲನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದ್ರ ಬಗ್ಗೆ ಹೇಳೋದು ಕೂಡ ತುಂಬ ಇರುತ್ತೆ, ಯಾವ್ದಾರು ಅಪ್ಲೈ ಮಾಡೋದು ಅಂತ. ಬಟ್ ಬೇಸಿಕಲಿ ನಿಮ್ಗೆ ಅದು ಹಾಕಿಲ್ಲದಿದ್ರೂ ಪರವಾಗಿಲ್ಲ. ನಾನು ಹೇಳಿರುವಂಥ ಈ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನೀವು ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಆಯಿಲನ್ನು ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡೋದು, ಒಳ್ಳೆ ಕಂಡೀಷ್ನರನ್ನು ಉಪಯೋಗ ಮಾಡಿದರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ತಲೆ ಕೂದಲು ಪ್ರೊಟೆಕ್ಟೆಡ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಸಾಫ್ಟ್ ಇರುತ್ತೆ, ಸಿಲ್ಕಿ ಆಗಿರುತ್ತೆ, ಶೈನ್ ಆಗಿರುತ್ತೆ. ಸೊ ಇಂಥದೇ ಒಳ್ಳೊಳ್ಳೆಯ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನಾನು ಹಾಕ್ತಾನೆ ಇರ್ತೀನಿ. ಬಟ್ ಏನೇ ಹೊರಗಡೆ ಪ್ರಾಡಕ್ಟ್ ಇರ್ಬೋದು, ಮನೆ ಮದ್ದು ಇರ್ಬೋದು, ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ ಬಗ್ಗೆ ಡೌಟ್ ಇದೆ, ಈ ಇಂಗ್ರೀಡಿಯೆಂಟ್ ನನಗೆ ಇರಿಟೇಷನ್ ಆಗ್ಬೋದು, ನನ್ನ ಸ್ಕಿನ್ ಸೆನ್ಸಿಟಿವ್ ಇದೆ ಅಂತ ಅನ್ನಿಸಿದರೆ ಆ ಇಂಗ್ರೀಡಿಯೆಂಟನ್ನು ಸ್ಕಿಪ್ ಮಾಡಿ, ಅಥವಾ ನೀವು ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಅದಂತೂ ಕಂಪಲ್ಸರಿ. ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೂ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.